ನನಗೆ ನನ್ನ ಸ್ಟೋರಿಯನ್ನು ಹೇಳಬೇಕಾದ್ರೆ ನಾನು ಉಳೈಬೆಟ್ಟು ಎನ್ನುವ ಚಿಕ್ಕ ಊರಿನಲ್ಲಿ ಹುಟ್ಟಿ ಬೆಳೆದವನು. ನಾನು ಉನ್ನತ ವಿದ್ಯಾಭ್ಯಾಸ ಕನಸು ಕಾಣದೆ ಪ್ರಾಥಮಿಕ ಶಾಲೆಯನ್ನು ಸಂತ ಜೋಕಿಮರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನನ್ನ ಮುಗಿಸಿದೆ. ಅದರ ನಂತರ ಅಲ್ಲಿಯೇ ಅಮೃತ್ ಲಾಲ್ಜಿ ಹೈಸ್ಕೂಲ್ ಅಲ್ಲಿ ನನ್ನ ಪ್ರೌಢಶಾಲೆಯನ್ನು ನಾನು 9ನೇ ತರಗತಿಯ ಕಲಿಕೆಯನ್ನು ನಾನು ಅಲ್ಲಿ ನಿಲ್ಲಿಸಿದೆನು. ನಾನು 9ನೇ ನಂತರ ನಾನು ಕಲಿಯಲಿಲ್ಲ, ಮತ್ತೆ ಪುನಃ ಕಲೀಲಿಕ್ಕೆ ಸ್ವಲ್ಪ ಮನಸ್ಸಾಯಿತು. ಹಾಗಾಗಿ ನಾನು 10ನೇ ಕ್ಲಾಸಿಗೆ ಎಲೋಶಿಯಸ್ ಕಾಲೇಜಿಗೆ ಹೋದೆ. ಎಲೋಶಿಯಸ್ ಕಾಲೇಜಿಗೆ ಹೋಗುವಾಗ ಅವರು ಹೇಳಿದ್ರು, ನಿನಗೆ 18 ವರ್ಷ ಆಗಬೇಕು. ನನಗೆ 15 ವರ್ಷ. ಎಲೋಶಿಯಸ್ ಕಾಲೇಜಿಗೆ ಅವರು ಹೇಳಿದ್ರು, ನಿನಗೆ 18 ವರ್ಷ ಆಗಬೇಕು, SLC ಆಗಬೇಕಾದ್ರೆ ಈವ್ನಿಂಗ್ ಸ್ಕೂಲಿಗೆ. ಅದಕ್ಕೋಸ್ಕರ ನನಗೆ ಪುನಃ ಅಲ್ಲಿ ಮನಸ್ಸು ಬರಲಿಲ್ಲ, ನಾನು ಪುನಃ ಅದನ್ನು ಬಿಟ್ಟೆ. ಹಾಗಾಗಿ ನನ್ನ ಅಣ್ಣ ತಂಗಂದಿರು ಬ್ರದರ್ಸ್ ಇದ್ದಾರೆ, ತಂಗಿಯಂದಿದ್ದಾರೆ, ಅವರು ಇಂಜಿನಿಯರಿಂಗ್ ಅನ್ನು ಮಾಡಿದ್ದೇನೆ. ಬಟ್ ನನಗೆ ಇಂಜಿನಿಯರ್ ಹೌದು ಮಾಡ್ಲಿಕ್ಕೆ ಉದ್ದೇಶ ಇಂಟ್ರೆಸ್ಟ್ ಬರಲಿಲ್ಲ. ಇವತ್ತು ತನಕ ನನಗೆ ಒಂದು ಕಲಿಯುವ ಒಂದು ಇಂಟ್ರೆಸ್ಟ್ ಬರಲಿಲ್ಲ. ಬಟ್ ಕಲಿಯಲಿಲ್ಲ ಎಂದು ನಾನು ಏನು ಅದರಲ್ಲಿ ಕಮ್ಮಿ ಇಲ್ಲ. ಆದ್ರೂ ನಮ್ಮ ಆಫೀಸಲ್ಲಿ, ನಮ್ಮ ಕಂಪನಿಯಲ್ಲಿ ತುಂಬಾ ಇಂಜಿನಿಯರ್ಸ್ ಗಳಿಗೆ ನಾನು ಕೆಲಸ ಕೊಟ್ಟಿದ್ದೇನೆ. ಚಾರ್ಟರ್ಡ್ ಅಕೌಂಟೆಂಟ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ತುಂಬಾ ಜನರಿಗೆ ನಾನು ಕೆಲಸ ಕೊಟ್ಟಿದ್ದೇನೆ. ಹಾಗಾಗಿ ನನಗೆ ಈ ಊರಿನ ಜನರು ತುಂಬಾ ಆಶೀರ್ವಾದ ಸಹ ಮಾಡಿದ್ದಾರೆ. ಎಲ್ಲರ ಆಶೀರ್ವಾದದಿಂದ, ಮೊತ್ತ ಮೊದಲನಾಗಿ ದೇವರ ದಯೆಯಿಂದ ಹಾಗೂ ಇಲ್ಲಿನ ಎಲ್ಲ ಈ ಊರಿನ ಆಶೀರ್ವಾದದಿಂದ ನಾನು ಬೆಳೆದಿದ್ದೇನೆ. ಹಾಗೆ ನನ್ನ ಈ ಜೀವನ ಉದ್ಯಮದ ಪ್ರಯಾಣವನ್ನು ನಿಮ್ಮೊಂದಿಗೆ ನಾನು ಈಗ ಹಂಚಿಕಿಡ್ತೇನೆ. ನಾನು ಮೊತ್ತ ಮೊದಲಿಗೆ 9th ಸ್ಕೂಲ್ ಬಿಟ್ಟೆ. ಅದರ ನಂತರ ನನಗೆ ತಂದೆ ಹೇಳಿದ್ರು, ನೀನು ಮನೆಯಲ್ಲಿ ನಿಲ್ಲು, ನಮಗೆ ಕೃಷಿ ಇದೆ, ನಮಗೆ ಒಂದು 10 ಎಕರೆ ಜಮೀನಿದೆ, 10 ಎಕರೆ ಕೃಷಿ ಇದೆ. ನಾವು ಕೃಷಿ ಮಾಡ್ಲಿಕ್ಕೆ ಮನೆಯಲ್ಲಿ ನಾನು ನಿಂತಿದ್ದೆ. ನಾನು ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ತನಕ 2 ವರ್ಷ ಕೋಣ ಕಟ್ಟಿ ಕೋಣವನ್ನು ಗದ್ದೆಯನ್ನು ಉಳ್ತಾ ಇದ್ದೆನು. ಈಗ ಜನರಿಗೆ ನೋಡ್ಲಿಕ್ಕೆ ಯಾರು ಗೊತ್ತಾಗುದಿಲ್ಲ. ನಮ್ಮ ಕಲರ್ ನೋಡುವಾಗ, ನಮ್ಮ ಗದ್ದೆ ಸ್ಟೈಲ್ ನೋಡುವಾಗ, ನಾವು ಹೋಗುವ ಕಾರನ್ನು ನೋಡುವಾಗ ಜನರಿಗೆ ಏನು ಗೊತ್ತಾಗಲ್ಲ. ಬಟ್ ನಾನು ಓಪನ್ ಆಗಿ ಹೇಳ್ತಾ ಇದ್ದೇನೆ. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಜನರಿಗೆ ಗೊತ್ತಾಗ್ಬೇಕಂತ ಹೇಳ್ತಾ ಇದ್ರು. ನಾನು ಹೇಳ್ತಾ ಇರೋದು ತುಂಬಾ ಯುವತಿಯರಿಗೆ ಒಂದು ಸ್ಫೂರ್ತಿ ಆಗಲಿ, ಅವರಿಗೂ ಸಹ ನಮಗೂ ಸಹ ಬೆಳೀಲಿಕ್ಕೆ ಆಗ್ತದೆ, ನಮಗೂ ಸಹ ದೊಡ್ಡದಾಗ್ಲಿಕ್ಕೆ ಆಗ್ತದೆ ಎಂಬ ಉದ್ದೇಶದಿಂದ ನಾನು ಹೇಳ್ತಾ ಇದ್ದೇನೆ. ಬೇರೆ ಯಾವ ಉದ್ದೇಶದಿಂದ ಹೇಳ್ತಾ ಇದ್ದೇನೆ? ಹಾರ್ಟ್ ಟು ಹಾರ್ಟ್ ನಾನು ಹೇಳುದು, ಯಾರಿಗಾದ್ರೂ ಒಳ್ಳೆ ಆಗಲಿ, ಅವರಿಗೊಂದು ಸ್ಫೂರ್ತಿ ಸಿಗ್ತದೆ. ನಾನು 2 ವರ್ಷ ಗದ್ದೆಯನ್ನು ಉಳಿತಿದ್ದೇನೆ. ಅದರ ನಂತರ ನಾನು ಎಣಿಸಿದೆ, ಇದು ಆಗೋದು ಕೆಲಸ ಅಲ್ಲ, ಏನಾದ್ರೂ ಹಣ ಮಾಡಬೇಕು. ಇದರಲ್ಲಿ ಏನು ಪ್ರಯೋಜನ ಇಲ್ಲ. ಕೃಷಿಕರ ಕಷ್ಟ ತುಂಬುದು, ಅದರಲ್ಲಿ ಆದದ್ದು ಅಲ್ಲಿಯೇ ಉಳಿಯುತ್ತದೆ. ಅದರಲ್ಲಿಂದ ಏನು ದೊಡ್ಡ ಪ್ರಯೋಜನ ಆಗುದಿಲ್ಲ. ಈ ಗೊಬ್ಬರ ಹಾಕುವುದು, ಗದ್ದೆ ಉಳುವುದು, ಅಗ್ರಿಕಲ್ಚರ್ ಮಾಡುದು, ತೆಂಗಿನಕಾಯಿ ತೆಗೆಯುವುದು, ಅಡಕೆ ತೆಗೆಯುವುದು, ಇದರಿಂದ ಏನು ಪ್ರಯೋಜನ ಬೇಕು? ಅದೊಂದು ಒಳ್ಳೆಯದು, ಇದೆ ಕೃಷಿ ಬೇಕೆ. ಆದ್ರೂ ಸಹ ದೊಡ್ಡ ಮಟ್ಟಕ್ಕೆ ಬೆಳೀಲಿಕ್ಕೆ ಆಗ್ತಾ ಇಲ್ಲ. ನಮ್ದು ಡೆಸ್ಟಿನಿ ಎಲ್ಲಿಯೇ ಇತ್ತು. ಹಾಗಾಗಿ ನಮ್ಗೆ ಯಾವಾಗಲೂ ಅದು ಕಾಡ್ತಿತ್ತು, ಇದರಿಂದ ಏನಾಗುದಿಲ್ಲ, ಏನಾದ್ರೂ ಮಾಡಬೇಕು ಎಂದು. ಹಾಗೆ ನಾನು ಒಂದು ಕ್ಯಾಂಟೀನಿಗೆ ಕೆಲಸಕ್ಕೆ ಸೇರಿದೆ, ಹೋಟೆಲಿಗೆ. ಅಲ್ಲಿ ಹಗಲಿಗೆ ಕೆಲಸ ಮಾಡಿ ರಾತ್ರಿ ನೈಟ್ ಸ್ಕೂಲಿಗೆ ಹೋಗ್ತಾ ಇದ್ದೆ. ಒಂದು 3 ತಿಂಗಳು. ಮತ್ತೆ ನಾನು ಅಲ್ಲಿ ಸಹ ಬಿಟ್ಟೆ. ನನಗೆ ಜ್ವರ ಬಂತು, ನಾನು ಬಿಟ್ಟೆ. ನನಗೆ ಕೆಲಸ ಸಹ ಗೊತ್ತಿರ್ಲಿಲ್ಲ. ಫಸ್ಟ್ ನಾನು ಒಂದು ದಿನ ಹಾಲು ಬಿಸಿ ಮಾಡಿದೆ. ಅವರು ನನಗೆ ಹಾಲು ಬಿಸಿ ಮಾಡ್ಲಿಕ್ಕೆ ಕೊಟ್ಟರು. ನಾನು ಹಾಲು ಬಿಸಿ ಮಾಡಿದೆ. ಹಾಲು ಬಿಸಿ ಮಾಡಿ ಅದು ಒಂದು 40 ಲೀಟರ್ ಹಾಲು ಇತ್ತು. ಅದು ಸರಿ ನನಗೆ ಇದು ಮಾಡ್ಲಿಕ್ಕೆ ಗೊತ್ತಾಗ್ಲಿಲ್ಲ. ಹಾಗಾಗಿ ಅವರ ಹಾಲು ಅಡಿಗೆ ತಾಗಿ ಅದು ಚಹಾ ಮಾಡುವಾಗ ಅದರದ್ದೇ ಪರಿಮಳ ಬರ್ತಾ ಇತ್ತು. ಹಾಗೆ ಅವರು ನನ್ನ 1 ತಿಂಗಳು ಸಂಬಳ ಸಹ ಕಟ್ ಮಾಡಿದ್ದಾರೆ. ಇದೆಲ್ಲ ನಂದೇ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡುದು ನಿಮ್ಮ ಹತ್ರ. ಅದರ ನಂತರ ಚಹಾ ಸಪ್ಲೈ ಮಾಡಿ ಅದನ್ನು ಬಿಟ್ಟೆ. ಅದರ ನಂತರ ನಾನು ಎಲೆಕ್ಟ್ರಿಷಿಯನ್ ಕೆಲಸಕ್ಕೆ ಜಾಯಿನ್ ಆದೆ, ಆಟೋ ಎಲೆಕ್ಟ್ರಿಷಿಯನ್. ಅಲ್ಲಿ ಸಹ ಒಂದು 3 ತಿಂಗಳು ಮಾಡಿದೆ. ನನಗೆ ಸ್ವಲ್ಪ ಪೆಟ್ಟಾಯ್ತು, ಕಾಲಿಗೆ ಒಂದು ಗ್ಲಾಸ್ ಬಿತ್ತು, ಮತ್ತೆ ಅದನ್ನು ಬಿಟ್ಟೆ. ಅದರ ನಂತರ ಪುನಃ ನಾನು ಏರ್ ಕಂಡೀಷನ್ ಕೆಲಸ ಮಾಡಿದೆ. ಏರ್ ಕಂಡೀಷನ್ ಹೇಗೆ AC ಕೂಲ್ ಆಗ್ತದೆ, ಹೇಗೆ AC ಯನ್ನು ಫಿಕ್ಸ್ ಮಾಡೋದು, ಅದು ಸಹ ಆಗ್ಲಿಲ್ಲ. ಮನಿ ಎಕ್ಸ್ಚೇಂಜ್ ಬಿಸ್ನೆಸ್ ಮಾಡ್ಲಿಕ್ಕೆ ಶುರು ಮಾಡಿದೆ, ಅದನ್ನೂ ಬಿಟ್ಟೆ. ಫೈನಲಿ ನಾನು ಉಡುಪಿಯಲ್ಲಿ ಒಂದು ನೀಲ್ಕಮಲ್ ಎಂದು ಹೋಟೆಲ್ ಉಂಟು. ಅವರು ಓನರ್ ಇದ್ದಾರೆ, ಬಾಬಣ್ಣ ಎಂದು. ಅವರದೊಂದು ಸಿಟಿ ಕೇಟರರ್ಸ್ ಎಂದಿತ್ತು. ಅಲ್ಲಿ ನಾನು ಕೇಟರಿಂಗ್ ಕೆಲಸಕ್ಕೆ ಹೋಗ್ತಿದ್ದೆ. ಕೇಟರಿಂಗ್ ಕೆಲಸಕ್ಕೆ ಹೋದ್ರೆ ಆವಾಗ ನನಗೆ 100 ರೂಪಾಯಿ ಕೊಡ್ತಿದ್ರು ದಿನಕ್ಕೆ ಸಂಬಳ. ಅಲ್ಲಿ ಅನಿಲ್ ಕೇಟರರ್ಸ್ ಮತ್ತೆ ಸಿಟಿ ಕೇಟರರ್ಸ್ ಅವರ ಕೇಟರಿಂಗ್ ಹೋಗ್ತಿದ್ದೆ. ಅಲ್ಲಿ ಸಹ ಒಂದು 3-4 ತಿಂಗಳು ಹೋದೆ. ನನ್ನ ಕಸಿನ್ ನನಗೆ ಕೆಲಸ ಮಾಡಿ ಕೊಟ್ಟರು, ಅದೂ ಬಿಟ್ಟೆ. ಅದರಲ್ಲಿ ಮತ್ತೆ ಚಿಕ್ಕ ಇರುವಾಗ ನಾನು ಲಾರಿ ಲೋಡಿಂಗ್ ಹೋಗ್ತಿದ್ದೆ. ಮೇಸ್ತ್ರಿ ಕೆಲಸಕ್ಕೆ, ಈಗ ಏನು ನಾವು ಗಾರೆ ಕೆಲಸ ಮಾಡ್ತಿದ್ದೇವಲ್ಲ, ಬಿಲ್ಡಿಂಗ್ ಕೆಲಸ, ಅದನ್ನು ನಾನು ಮಾಡಿದ್ದೇನೆ. ಯಾಕೆಂದ್ರೆ ನಾನು ಸಹ ಇಲ್ಲಿ ಬಂದರಿಗೆಲ್ಲ ಈ ಮೆಸನ್ಸ್ ನವರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ತಿದ್ದೆ. ಅದು ಮೇಸ್ತ್ರಿ ಕೆಲಸ ಸಹ ಮಾಡಿದ್ದೇನೆ. ಇವನ್ ನಾನು ಲಾರಿಯಲ್ಲಿ ಲೋಡಿಂಗ್ ಅನ್ಲೋಡಿಂಗ್ ಕೆಲಸ ಸಹ ಮಾಡಿದ್ದೇನೆ. ಇದೆಲ್ಲ ಕೆಲಸ ಮಾಡಿ ಇವತ್ತು ನನಗೆ ಆ ದಿವಸ ಅದು ಕೆಲಸ ಮಾಡಿದ್ದು ಇವತ್ತಿಗೆ ಹೆಲ್ಪ್ ಆಗ್ತದೆ. ಯಾಕಂದ್ರೆ ನಾನು ಈಗ ಏನನ್ನು ಮಾಡ್ಲಿಕ್ಕೆ ಬಲ್ಲೆ. ಯಾಕಂದ್ರೆ ನೀವು ಬೇಯಿಸ್ಲಿಕ್ಕೆ ಹೇಳಿದ್ರೆ ನಾನು ಬೇಯಿಸ್ಲಿಕ್ಕೆ ಗೊತ್ತುಂಟು ನನಗೆ.
ನನಗೆ ಚಾ ಕಾಫಿ ಏನಾದ್ರೂ ನನಗೆ ಬದುಕಲಿಕ್ಕೆ ಏನ್ ಬೇಕು ಅದನ್ನೆಲ್ಲ ಮಾಡ್ಲಿಕ್ಕೆ ನನಗೆ ಕಂಪ್ಲೀಟ್ ಧೈರ್ಯ ಉಂಟು. ಹಾಗಾಗಿ ನಾನು ಸೆಲ್ಫ್ ಮೇಡ್ ಮನುಷ್ಯ. ಹಾಗಾಗಿ ಇದನ್ನೆಲ್ಲ ಮಾಡಿದ್ದು ಆವಾಗ ಗೊತ್ತಿರ್ಲಿಲ್ಲ, ಆಗ ಕಷ್ಟ ಬಂದು ಕಾಣ್ತಿತ್ತು. ಬಟ್ ಇವಾಗ ನಮಗೆ ಒಂದು ದೊಡ್ಡ ಒಂದು ಸ್ಟ್ರೆಂತ್ ಆಗಿ ಗೊತ್ತಾಗ್ತದೆ. ಯಾಕೆ ಹೇಳಿದ್ರೆ ಇದರಿಂದ ನಾವು ನಮ್ಗೆ ಒಂದು ಕಾನ್ಫಿಡೆನ್ಸ್ ಬಂದಿದೆ, ಕಾನ್ಫಿಡೆನ್ಸ್ ಲೆವೆಲ್ ನಮ್ದು ಜಾಸ್ತಿ ಆಗಿದೆ. ಹಾಗೆಯೇ ನಾನು ಒಂದು ಲಾಂಡ್ರಿ ಅಂಗಡಿ ಮಾಡಿದೆ ಪೂರ್ವದಲ್ಲಿ, ಅದನ್ನು ಸಹ ಒಂದು 6 ತಿಂಗಳಲ್ಲಿ ಮಾರಿಬಿಟ್ಟೆ. ಅದರ ನಂತರ ಕಾವೂರಿನಲ್ಲಿ ಒಂದು ಬೇಕರಿಯನ್ನು ಓಪನ್ ಮಾಡಿ ಅದನ್ನು ಸಹ ಒಂದು ಎರಡು ತಿಂಗಳು ನಾನು ಮಾಡುವುದು ಬಿಡುವುದು, ಯಾವುದು ಸೆಟ್ ಆಗ್ಲಿಲ್ಲ. ಓಕೆ, ಅದರ ನಂತರ ನಾನು ವಾಸ್ ಬೇಕರಿಯಲ್ಲಿ ಒಂದು 8 ವರ್ಷ ಸೇಲ್ಸ್ ಮಾಡಿದ್ದೇನೆ. ಬೇಕರಿ ಐಟಮ್ ಇಡೀ ಸೌತ್ ಕೆನರಾಕ್ಕೆ, ಇಲ್ಲಿಂದ ಪುತ್ತೂರು ತನಕ, ಇಲ್ಲಿಂದ ಕಾರ್ಕಳ ತನಕ, ಉಡುಪಿ ತನಕ ಎಲ್ಲ ಅಂಗಡಿಗಳಿಗೆ ನಾನು ಸೇಲ್ಸ್ ಮಾಡಿದ್ದೇನೆ. ಬೇಕರಿ ಪ್ರಾಡಕ್ಟ್, ಬಿಸ್ಕಿಟ್, ರಸ್ಕ್, ಟೋಸ್ಟ್, ಕೇಕ್ ಎಲ್ಲವನ್ನು ಸಪ್ಲೈ ಮಾಡೋದು ಟೆಂಪೋದಲ್ಲಿ. ಆವಾಗ ದಿನಕ್ಕೆ ಒಂದು 5,000 ಬಿಸ್ನೆಸ್ ಆಗ್ತಿತ್ತು. ಆ ಕೆಲಸವನ್ನು ನಾನು ಒಂದು 8 ವರ್ಷ ಮಾಡಿದ್ದೇನೆ. ಹಾಗೇನೆ ಬೆಳೆದು ಬರುವಾಗ ನನಗೆ ಒಂದು ಫ್ರೆಂಡ್ ಸಿಕ್ಕಿದ. ಅವನು ಹೇಳಿದ, ರೋಹನ್, ನಾವು ರಿಯಲ್ ಎಸ್ಟೇಟ್ ಮಾಡುವ. ಸ್ಟೇಟ್ ಅವೇ ರಿಯಲ್ ಎಸ್ಟೇಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಅಷ್ಟು ಈಸಿ ಇಲ್ಲ. ನಾವು ಬಾಡಿಗೆ ಮನೆ ಮಾಡುದು, ಯಾರಿಗೆ ಬಾಡಿಗೆ ಮನೆ ಬೇಕು ಅವರಿಗೆ ಬಾಡಿಗೆ ಮನೆ ಮಾಡುದು. ಅದು ಸಹ ಬಾಡಿಗೆ ಮನೆ ಹಾಗೆ ಗೊತ್ತಾಗುದಿಲ್ಲ ಫಸ್ಟ್ ಮಾಡುವಾಗ. ನಾವು ರಾತ್ರಿ ಒಂದು 7 ಗಂಟೆ ಆಗುವಾಗ ಎಲ್ಲ ರೋಡಲ್ಲಿ ಹೋಗುದು, ಅಲ್ಲಿ ಯಾವುದಕ್ಕೆ ಲೈಟ್ ಇಲ್ಲ, ಆ ಮನೆ ಬಾಡಿಗೆ ಕೊಡ್ತಾರೆ ಅಂತ ಲೆಕ್ಕ. ಅಂದ್ರೆ ದೇವರು ನಿಮಗೆ ಐಡಿಯಾ ಕೊಡ್ತಾರೆ. ದೇವರು ಡೈರೆಕ್ಟ್ ನೀವು ಹಣ ಕೇಳಿದ್ರೆ ಹಣ ಕೊಡಲ್ಲ. ದೇವರು ನೀವು ಪ್ರಾರ್ಥನೆ ಮಾಡಿದ್ರೆ ದೇವರು ನಿಮ್ಗೆ ಐಡಿಯಾ ಕೊಡ್ತಾರೆ. ಇಂಥದ್ದೆಲ್ಲ ಐಡಿಯಾ ಕೊಟ್ಟು ನಾವು ಬಾಡಿಗೆ ಮನೆಯನ್ನು ವ್ಯಾಪಾರ ಮಾಡ್ತಿದ್ದೆವು. ತುಂಬಾ ಕಷ್ಟ ಇತ್ತು, ಸ್ಕೂಟರ್ ಅಲ್ಲಿ ಹೋಗಿ ಬಾಡಿಗೆ ಮನೆ ವ್ಯಾಪಾರ ಮಾಡ್ತಾ ಇದ್ದೆ. ಈಗ ನಾವು ರಿಯಲ್ ಎಸ್ಟೇಟ್ ಶುರು ಮಾಡಿ 32 ವರ್ಷ ಆಯ್ತು. ನಾನೀಗ 52 ವರ್ಷ, ನಾನು ವ್ಯಾಪಾರದಲ್ಲಿ 38 ವರ್ಷ. ಬಟ್ ಆದ್ರೆ ನಾನು ಈ ರಿಯಲ್ ಎಸ್ಟೇಟ್ ಅಲ್ಲಿ 32ನೇ ವರ್ಷ ನಾನು ಕೆಲಸ ಮಾಡ್ತೇನೆ. ಹಾಗೆ ನಾವು ಬಾಡಿಗೆ ಮನೆ ಮಾಡ್ತಾ ಫಸ್ಟ್ ಮಾಡಿದೆ. ಅದರ ನಂತರ ಡಾಕ್ಯುಮೆಂಟೇಶನ್ ವರ್ಕ್ ಮಾಡಿದೆ. ಅದರ ನಂತರ ಚಿಕ್ಕ ಚಿಕ್ಕ ಲೇಔಟ್ಗಳನ್ನು ಮಾಡುವುದು, ಜನರಿಗೆ ದುಡ್ಡು ಮಾಡಿ ಸೈಟ್ಗಳನ್ನು ಕೊಡುವುದು, ಕೈಗೆ ಎಟಕುವ ರೀತಿಯಲ್ಲಿ ಸೈಟ್ಗಳನ್ನು ಕೊಡುವುದು, ಅಂತ ಕೆಲಸಗಳನ್ನು ಮಾಡಿದ್ದೇನೆ. ಈಗ ನಾವು ಬೃಹತ್ ಅಪಾರ್ಟ್ಮೆಂಟ್ ಹಾಗೂ ದೊಡ್ಡ ದೊಡ್ಡ ಲೇಔಟ್ಗಳನ್ನು ಮಾಡ್ತಾ ಇದ್ದೇವೆ. ನಾವು ಇದೆಲ್ಲ ಮಾಡುವುದು ಯಾತಕ್ಕೋಸ್ಕರ? ನಾವು ಮಾಡುವುದು ಒಂದು ಉದ್ದೇಶ, ಯಾಕಂದ್ರೆ ಎಲ್ಲರಿಗೂ ಮನೆ ಆಗ್ಬೇಕು. ನಾವು ದಿನ ಮನೆ ಕಟ್ತೇವೆ, ಮನೆ ಮಾಡ್ತೇವೆ, ಆದ್ರೆ ಒಂದು ಮನೆ ಇಲ್ಲದ ಒಂದು ಫೀಲಿಂಗ್ಸೇ ಬೇರೆ. ನಮ್ಗೆ ಒಂದು ಮನೆ ಆಗ್ಬೇಕು, ನಮ್ಗೆ ಒಂದು ಸೂರು ಬೇಕು. ಹಾಗಾಗಿ ನಾವು ರೋಟಿ ಕಪಡ ಮಕಾನ್ದಾಗೆ ನಾವು ಮನೆ ಕೊಡುವ ಒಂದು ಸೇವೆ ಎಂಬ ರೂಪದಲ್ಲಿ ಇದು ವ್ಯಾಪಾರ ಮಾಡ್ತಾ ಇದ್ವಿ. ಜನರಿಗೆ ನಾವು ನೋಡಿ ಪಕ್ಷಿಗೆ ಎಂದು ಲೇಔಟ್ ಮಾಡಿದೆವು, 8-10 ಸಾವಿರಕ್ಕೆ ಪ್ಲಾಟ್ ಕೊಟ್ಟಿದ್ದೇವೆ. ನಮ್ದು ಉದ್ದೇಶ ಏನಂದ್ರೆ ಹಣ ಮಾಡುವುದಲ್ಲ, ಹಣ ಆಗ್ತದೆ. ಕೆಲಸ ಸೇವೆ ಮಾಡಿದ ಮೇಲೆ ನೀವು 10 ಜನರಿಗೆ ಮಾಡಿ, 20 ಜನರಿಗೆ ಮಾಡಿ, 1,000 ಜನರಿಗೆ ಮಾಡಿ, ಎಷ್ಟು ಜನರು ನಂಬರ್ಸ್ ಜಾಸ್ತಿ ಮಾಡ್ತೀರಾ ಅಷ್ಟು ನಿಮ್ಗೆ ಹಣ ಆಗ್ತದೆ. ಯಾಕೆಂದ್ರೆ ನೀವು ಜನರು ಕೊಡ್ತಾರೆ. ಬಟ್ ಈಗಿನ ಕಾಲದಲ್ಲಿ ಒಳ್ಳೆಯ ಸೈಟ್ ಕೊಡುವುದು, ಒಳ್ಳೆ ಡೆವಲಪ್ಮೆಂಟ್ ಮಾಡಿ ಕೊಡುವುದು, ಜನರಿಗೆ ಏನು ಬೇಕು, ಹೆಲ್ತ್ಗೆ ಏನು ಬೇಕು ಅದನ್ನೆಲ್ಲವನ್ನು ಮನದಲ್ಲಿ ಇಟ್ಟು ಅವರ ಐಡಿಯಾವನ್ನು ನಮ್ಮ ತಲೆಯಲ್ಲಿ ಹಾಕಿ ನಾವು ಒಂದು ಒಳ್ಳೆಯ ಮನೆಯನ್ನು ಕೊಡುವುದು ನಮ್ದು ಕೆಲಸ. ಹಾಗಾಗಿ ನಾವೊಂದು ಸೇವೆ ಮಾಡಬೇಕು ಎಂಬ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ. ಜನರು ಕೇಳ್ತಾರೆ, ನೀನು ತುಂಬಾ ಹಣ ಮಾಡಿದ್ದಿ ಮಾರ, ತುಂಬಾ ಹಣ ಆಗ್ತದೆ. ಹಣ ಆಗ್ತದೆ, ಡೆಫಿನೆಟ್ಲಿ ಹಣ ಆಗದೇ ಇಲ್ಲ, ಹಣ ಆಗ್ಲೇಬೇಕು. ಆದ್ರೆ ಹಣ ಫಸ್ಟ್ ಉದ್ದೇಶ ಹಣ ಅಲ್ಲ, ಫಸ್ಟ್ ನಾವು ಸೇವೆ ಮಾಡುವುದು. ಯಾಕಂದ್ರೆ ಇದು ಫಸ್ಟ್ ಇರ್ಲಿಲ್ಲ. ನಾವು ಯಾವಾಗ ವ್ಯಾಪಾರ ಶುರು ಮಾಡಿದ್ದೇವೆ ಆವಾಗ ಈ ಕನಸು ಇರ್ಲಿಲ್ಲ. ಆವಾಗ ನಮ್ಗೆ ಹಣ ಮಾಡ್ಬೇಕೆಂಬ ಉದ್ದೇಶ ಇತ್ತು. ಬಟ್ ನೀವು ಕ್ರಮೇಣ ಗ್ರಾಜುವಲಿ ನೀವು ಬೆಳೆಯುವಾಗ ನಿಮ್ಮ ಐಡಿಯಾ, ಥಾಟ್ ಪ್ರೊಸೆಸ್ ನಿಮ್ಗೆಲ್ಲ ಚೇಂಜ್ ಆಗ್ತದೆ. ಯಾಕಂದ್ರೆ ನಾವು ಹುಟ್ಟಿದ ಮೇಲೆ ಏನಾದ್ರೂ ಮಾಡಬೇಕು, ಜನರಿಗೆ ಒಂದು ಹೆಲ್ಪ್ ಮಾಡಬೇಕು, ಜನರಿಗೆ ಒಂದು ಮನೆ ಕೊಡಬೇಕು, ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಿದ್ದೇವೆ. ನಾವು ಮೋಸ ಮಾಡುವುದಿಲ್ಲ, ನಾವು ಡೋಂಗಿ ಮಾಡುವುದಿಲ್ಲ, ನಾವು ಚೀಟ್ ಮಾಡುವುದಿಲ್ಲ, 10 ಸೆನ್ಸ್ 9 ಸೆನ್ಸ್ ಕೊಡುವುದಿಲ್ಲ, 1,000 ಸ್ಕ್ವೇರ್ ಫೀಟ್ 800 ಸ್ಕ್ವೇರ್ ಫೀಟ್ ಕೊಡುವುದಿಲ್ಲ. ಜನರಿಗೆ ಪ್ರಾಮಿಸ್ ಮಾಡೋದಕ್ಕಿಂತ ಜಾಸ್ತಿ ಕೊಡ್ತಾ ಇದ್ದೇವೆ. ನಮ್ದು ಉದ್ದೇಶ ಏನಂದ್ರೆ ಮೋಸ ಮಾಡೋದು ಅಲ್ಲವೇ ಅಲ್ಲ. ನಾವು ಜನರಿಗೆ ಮನೆ ಕೊಡಬೇಕು, ಎಲ್ಲರಿಗೂ ಮನೆ ಆಡಬೇಕು. ಅವರವರಿಗೆ ಸ್ವಂತ ಮನೆ ಇದ್ರೆ ಅವರ ಕಾನ್ಫಿಡೆನ್ಸ್ ಲೆವೆಲೇ ಬೇರೆ. ಹಾಗಾಗಿ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಟು ನಾವು ಒಳ್ಳೆಯ ಮನೆಯನ್ನು ಕೊಡ್ತಾ ಇದ್ದೇವೆ, ಒಳ್ಳೆಯ ಕಮರ್ಷಿಯಲ್ ಸ್ಪೇಸ್ ಅನ್ನು ಕೊಡ್ತಾ ಇದ್ದೇವೆ. ಅದು ಮನೆ ಮಾತ್ರ ಅಲ್ಲ, ಮನೆಯ ಹೊರಗೆ ಸಹ ಒಂದು ಒಳ್ಳೆಯ ಗ್ರೀನರಿ ಹಾಕಿ ಒಳ್ಳೆಯ ಸವಲತ್ತುಗಳನ್ನು ಕೊಡ್ತಾ ಇದ್ದೇವೆ. ಹಾಗಾಗಿ ನಮ್ಮ ಉದ್ದೇಶ ಎಲ್ಲರಿಗೂ ಮನೆ ಆಗ್ಬೇಕು, ಎಲ್ಲರೂ ಶಾಂತಿಯಿಂದ ಬಾಳ್ಬೇಕು, ನಮ್ಮ ನಗರ ಬೆಳೆಯಬೇಕು, ನಮ್ಮ ನಗರ ದುಬೈ ಆಗಿ ಆಗಬೇಕು. ಇಂಪಾಸಿಬಲ್ ಅಂದ್ರೆ ಏನಿಲ್ಲ, ಎವ್ರಿಥಿಂಗ್ ಪಾಸಿಬಲ್. ಹಾಗಾಗಿ ನಾವು ಮಾಡ್ಲಿಕ್ಕೆ ಆಗ್ತದೆ. ಎಲ್ಲರೂ ಒಟ್ಟಿಗೆ ಸೇರಿದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿಕ್ಕೆ ಆಗ್ತದೆ. ನಾವು ಆಗುದಿಲ್ಲ ಹೇಳಿದ್ರೆ ಏನೂ ಆಗುದಿಲ್ಲ. ಇಂಪಾಸಿಬಲ್ ಎಂದು ಏನಿಲ್ಲ. ಹಾಗಾಗಿ ಇದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಉಂಟು. ನಮ್ಗೆ ಎಲ್ಲರೂ ಒಟ್ಟಿಗೆ ಆಗಿ ಬೆಳಿಬೇಕು. ನಮ್ಮನ್ನು ನೋಡುವಾಗ ತುಂಬಾ ಯುವಕ ಯುವತಿಯರಿಗೆ ಒಂದು ಇಂಟ್ರೆಸ್ಟ್ ಆಗ್ತದೆ. ರೋಹನಿಗೆ ಏನಾದ್ರೂ ಆಗಿದೆ, ನಮ್ಗೇನು ಯಾಕೆ ಆಗುದಿಲ್ಲ?
ಹಾಗಾಗಿ ನಾವು ನಮ್ಮಲ್ಲಿ ಯಾರು ಬರ್ತಾರೆ, ಯಾರು ಯುವಕರು, ಯಾವ ಯುವತಿಯರು ಯಾರು ಬಂದ್ರು ನಾವು ಅವರಿಗೆ ಸಪೋರ್ಟ್ ಮಾಡ್ತೇವೆ, ನಾವು ಅವರಿಗೆ ಐಡಿಯಾವನ್ನು ಕೊಡ್ತೇವೆ, ನಾವು ಅವರಿಗೆ ನಮ್ಮ ಎಲ್ಲ ನಾಲೆಜ್ಗಳನ್ನು ಕೊಡ್ತೇವೆ, ಈಗಲೂ ಕೊಡ್ತೇವೆ. ಇನ್ನೂ ಸಹ ಏನಾದ್ರು ಬಂದ್ರೆ ನಾವು ಫ್ರೀ ಆಫ್ ಕಾಸ್ಟ್ ಕೊಡ್ತೇವೆ, ನಾವು ಸಿಕ್ಕುದಿಲ್ಲ എന്നಲ್ಲ. ನಾವು ಯಾರು ಫೋನ್ ಮಾಡಿದ್ರು ಫೋನ್ ಎತ್ತುತ್ತೇವೆ, ನಾವು ಸಿಗ್ತೇವೆ. ಒಂದು ವೇಳೆ ಫೋನ್ ತೆಗೆಯದಿದ್ರು ಹಿಂದೆ ಮೆಸೇಜ್ ಹಾಕ್ತೇವೆ, ಹಿಂದೆ ಕಾಲ್ ಮಾಡ್ತೇವೆ, ನಾವು ಫಾಲೋ ಅಪ್ ಮಾಡ್ತಾ ಇರ್ತೇವೆ. ಹಾಗಾಗಿ ನಮ್ಮ ಉದ್ದೇಶ ಇಷ್ಟೇ.